ಸೊಲ್ಮೆಲು ನಮ್ಮ ಕುಡ್ಲಾತುಲು ವಾರ್ತೆಲು ಎನ್ ಸುರೇಖಾ ಶೆಟ್ಟಿ ವಾರ್ತೆದ ವಿವರ ರಾಷ್ಟ್ರೀಯ ರಾಜಮಾರ್ಗ 75 4 ಸಾಲು ಮಾರ್ಗದ ಕಾಮಗಾರಿನು ತುರ್ತುಡು ಮುಗಿಬೆರೆ ಬೊಕ್ಕ ರಾಷ್ಟ್ರೀಯ ರಾಜಮಾರ್ಗ 275 ಗಟ್ಟಿ ಮಲ್ಪನ ಬಗೆಟ್ ಕೇಂದ್ರ ಭೂಸಾರಿಗೆ ಬೊಕ್ಕ ರಾಷ್ಟ್ರೀಯ ರಾಜಮಾರ್ಗ ಮಂತ್ರಾಲಯದೊಟ್ಟುಗು ಪಾತಿರಕತೆ ನಡಪಾಯರ ರಾಜ್ಯಸಭಾ ಸದಸ್ಯರು ಡಾ ವೀರೇಂದ್ರ ಹೆಗ್ಗಡೆರಿಗೆ ಕುಡ್ಲದ ಕೇಂದ್ರ ವಾಣಿಜ್ಯ ಬೊಕ್ಕ ಕೈಗಾರಿಕಾ ಸಂಸ್ಥೆ ಕೆಸಿಸಿಐ ದಕ್ಲು ಭಿನ್ನೈತೊಂದಿರೆ ಕೆನರಾ ವಾಣಿಜ್ಯ ಬೊಕ್ಕ ಕೈಗಾರಿಕಾ ಸಂಸ್ಥೆದ ನೆಲೆಟ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ರಾಜ್ಯಸಭಾ ಸದಸ್ಯರು ಡಾ ವೀರೇಂದ್ರ ಹೆಗ್ಗಡೆರನ್ನು ಭೇಟಿ ಮಲ್ತದು ಮರ್ಯಾದೆ ಸಮರ್ಪಣೆ ಮಲ್ತೇರು. ರಾಷ್ಟ್ರೀಯ ರಾಜಮಾರ್ಗ 75 4 ಸಾಲ ಮಾರ್ಗದ ಕಾಮಗಾರಿನ ತುರ್ತುಡು ಮುಗಿಪೇರೆ ಬೊಕ್ಕ ರಾಷ್ಟ್ರೀಯ ರಾಜಮಾರ್ಗ 275 ಗಟ್ಟಿ ಮಲ್ಪನ ಬಗಿಟ್ ಕೇಂದ್ರ ಭೂಸಾರಿಗೆ ಬೊಕ್ಕ ರಾಷ್ಟ್ರೀಯ ರಾಜಮಾರ್ಗ ಮಂತ್ರಾಲಯದೊಟ್ಟುಗು ಪಾತರಕತೆ ನಡಪಾಯರೆ ಈ ಪೊರ್ತುಡು ಹೆಗ್ಗಡೆರೆಗೆ ಭಿನ್ನೈತೊಂಡಿರು. ಮರಿಯಲೊಡು ಶಿರಾಡಿ ಘಾಟಿ ಮಾರ್ಗನು ಮುಚ್ಚು ನಡೆದವರ ಸರಕು ಸಾಗಾವನ ಗಾಡಿಲು ಬೇತೆ ಮಾರ್ಗೋಡು ಸಂಚಾರ ಮಲ್ಪೊಡು ಆತಂಡು ಉದೆಡ್ದು ವಾಣಿಜ್ಯ ಸಮುದಾಯಗೂ ದಿಂಜ ನಷ್ಟ ಆಪುನೊಂದು ಅರಿನ ಗುಮನ ಕನತಿರು. ಬುಡಂದೆ ಬರ್ಸ ಬರ್ಪು ನಡೆದವರ ಘಾಟಿ ಜಾಗೆಡು ಭೂಮಿ ವಿಚ್ಚುನ ಗಾಡಿಲಿನ ಒತ್ತಡ ಹೆಚ್ಚಾಪುನ ಸೇರಿನಂಚ ಪಾಕ ಸಮಸ್ಯೆಲಿಡಿದು ಜನಕ್ಲಿಗೆ ಸರಿಯಾಯಿನ ಪೊರ್ತುಡು ಬೆಂಗಳೂರಿಗೆ ಎತ್ತಿರ ಕಷ್ಟ ಆವೊಂದುಂಡು ಅಂಚದು ಮಾತಾ ಸಮಸ್ಯೆಯನ್ನು ಪಿಂದಿದು ಪರಿಹಾರ ಮಲ್ಪೆರೆ ಭಿನ್ನೈತೊಂದುಂಡು. ಭಿನ್ನೈತೊನ್ನ ಓಲೆ ದೆತೊನ್ನ ರಾಜ್ಯಸಭಾ ಸದಸ್ಯರು ವೀರೇಂದ್ರ ಹೆಗ್ಗಡೆ ಬೋಡಾಯಿನ ಅಗತ್ಯದ ಕ್ರಮ ದೆತೊನುಂದು ಭರವಸೆ ಕೊಡ್ತಿರಂದು ಕೆಸಿಸಿಐ ಗುರ್ಕಾರ್ಯರು ಎಂ ಗಣೇಶ್ ಕಾಮತ್ ಪಂತಿರು. ದೋಸ್ತಿಲಿನ ಒಟ್ಟುಗು ತುಂಬೆ ಅಣೆಕಟ್ಟಡು ನೀಂದೆರೆ ಪೋಯಿನ ಶಾಲೆ ಕಲ್ಪನಾ ಅನೋರಿ ಜುವ ಕಳೆವಂದೆ ಪರ್ಲಿಯದ ಜುನೈದ್ ಪನ್ಪನಾರನ ಮಗೆ ಸಲ್ಮಾನ್ ಜುವ ಕಳೆವನ್ನಾಯಿ ಆದಿತ್ತದು 10ನೇ ಕ್ಲಾಸ್ಡ್ ಕಲ್ತೊಂದಿತ್ತದು 14 ವರ್ಷ ಪ್ರಾಯ ಆದಿತ್ತಂಡು. ತುಂಬೆ ಅಣೆಕಟ್ಟುಡು ನೀಂದೆರೆ ಪೋಯಿನ ಶಾಲೆ ಕಲ್ಪನಾ ಆಣೋರಿ ಜುವ ಕಳವಂದಿ ಪರ್ಲಿಯದ ಜುನೈದ್ ಪನ್ಪನಾರಿನ ಮಗೆ ಸಲ್ಮಾನ್ ಜುವ ಕಳವನ್ನಾಯ ಆದಿತ್ತದು 10ನೇ ಕ್ಲಾಸ್ಡ್ ಕಲ್ತೊಂದಿತ್ತದು 14 ವರ್ಷ ಪ್ರಾಯ ಆದಿತ್ತಂಡು. ಶುಕ್ರವಾರ ನಮಾಜ್ ಆದು ಮೂವೀರು ದೋಸ್ತಿಲು ಒಟ್ಟಾದು ಬಂಟೆರ ಭವನ ಪಿರವುದ ಅಣೆಕಟ್ಟುಡು ನೀಂದೆರೆ ಪೋತೇರು. ನೀರಿಗು ಜತ್ತಿನ ಸಲ್ಮಾನ್ ನೀರಿಡು ಮುರ್ಕುದಿ ಒಟ್ಟುಗಿತ್ತಿನಕ್ಲು ಬಾಕಿದಕ್ಲಿಗೆ ಮಾಹಿತಿ ಕೊಡ್ತೀರು. ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದೇರು. ಕಾಂತಾರ ಸಿನಿಮುಡು ಪಾಕ ಕಡೆಟ್ಟು ದಲಿತ ಸಮುದಾಯಗೂ ಅಪಮಾನ ಮಲ್ತದನು ಹಿಂಸೆಗೂ ಉಮೇದು ಕೊಡ್ತುಂಡು ಅವೆಟ್ಲ ಮುಖ್ಯವಾದ ಪೊಂಚೋನಕ್ಲೆ ಬೊಕ್ಕ ಜವನೇರನು ಅಪಮಾನ ಮಲ್ತದನೆಂದು ಸಮತ ದಳ ರಾಜ್ಯ ಪ್ರಧಾನ ಕಾರ್ಯಂತರು ಲೋಲಾಕ್ಷ ದೂರ್ದೇರು. ಕಾಂತಾರ ಸಿನಿಮಾ ಗೆಲ್ಮೆಡು ಪ್ರದರ್ಶನ ಆವೊಂದುಂಡು ಆಂಡ ಕಾಂತಾರ ಸಿನಿಮಡು ಪಾಕ ಕಡೆಟು ದಲಿತ ಸಮುದಾಯಗೂ ಅಪಮಾನ ಮಲ್ತದುಂಡು ಹಿಂಸೆಗೂ ಉಮೇದು ಕೊಡ್ತುಂಡು ಅವೆಟ್ಲಾ ಮುಖ್ಯವಾದ ಪೊಂಜನಕ್ಲು ಬೊಕ್ಕ ಜವನೇರನು ಅಪಮಾನ ಮಲ್ತದನೆಂದು ಸಮತದಳ ರಾಜ್ಯ ಪ್ರಧಾನ ಕಾರ್ಯಂತರು ಲೋಲಾಕ್ಷ ದೂರ್ದೇರು. ಸುದ್ದಿ ಕೂಟುಡು ಅರ್ಪಾತಿರ್ದು ಸಿನಿಮಡು ಜವನೇರ್ನ ಕೂಟುನು ಪೋಲಿ ಆಣುಲೆನಂಚ ತೋಜಾದಂಡು ಅಕ್ಲೆನ ಬದುಕು ಒಯ್ಕ್ಲ ಬೋಡ್ಚಾಂದಿನ ಪರಿಯರೆ ಕೊರಂಡ ವೈನ್ಲಾ ಮಲ್ಪೆರೆಂದು ತೋಜಾದಂಡು ಲೋಲಾಕ್ಷ ದೂರಿಯರು. ಸಿನಿಮಾದ ಸ್ಥಿತಿಗತಿ ತೂದು ಎಂಕ್ಲೆಗೆ ಪೆಟ್ಟು ಬೂರ್ನಂಚ ಆತಂಡು ದೈವಾರಾಧನಾ ಆಲೋಚನಾ ಕ್ರಮನು ಬೊಕ್ಕ ವಿಧಿವಿಧಾನೊಡೆನು ವಿಕೃತ ರೀತಿ ಮಲ್ತನವು ಸ್ಪಷ್ಟ ಆತಂಡು ದೈವಾರಾಧನೆಡು ಉಪ್ಪುನಕ್ಲೆಗೆ ಬೇನೆ ಆತಂಡು ಕರೆನ ಮೂಜಿನಾಲ ಸಬೆಟ್ಟು ಭೂತ ಕಟ್ಟುನಕ್ಲು ಬತ್ತದು ಅಕ್ಲಿನ ಬೇನೆ ಬೀಜಾರ್ನ ಎಂಕ್ಲೆಡ ಪಂಡೊಂದೇರು ಪಾಕ ಅಂಶೊಲಿನಿ ಅಕ್ಲು ಎಂಕ್ಲಿನ ಗುಮನ ಕನದೇರು. ಈ ಸಿನಿಮಾಗೂ ಕತ್ತೇರಿ ಪಾಡು ನವಲು ಸೆನ್ಸಾರ್ ಮಂಡಳಿ ಇಡೀ ಸೋತು ಪೋತುಂಡು ಅಂಚದು ತುರ್ತು ಕಾಂತಾರ ಸಿನಿಮಾ ಪ್ರದರ್ಶನ ಉಂತಾಯರೆ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಕ್ರಮ ದೆತು ನೋಡುವುದು ಲೋಲಾಕ್ಷ ಒತ್ತಾಯ ಮಲ್ತೇರು. ನಮ್ಮ ಭಾರತದಲ್ಲಿರುವಂಥ ಚಲನಚಿತ್ರ ಇದಕ್ಕೆ ಸಂಬಂಧಪಟ್ಟಂಥ ಏನು ಕಾಯ್ದೆ ಏನಿದೆ ಅದಕ್ಕೆ ಸಂಬಂಧಪಟ್ಟ ನಿಯಮಾವಳಿಗಳೇನು ಆ ಚೌಕಟ್ಟಿನಲ್ಲಿ ಅವರು ಅದನ್ನು ಪರಿಶೀಲನೆ ಮಾಡಬೇಕಾಗಿತ್ತು. ರಿಷಬ್ ಶೆಟ್ಟಿಯವರೇ ಒಂದು ಕಡೆ ಹೇಳಿಕೊಂಡ ಹಾಗೆ ಆ ಫಿಲ್ಮಿಗೆ ಒಂದು ಕಟ್ಟು ಕೂಡ ಬರಲಿಲ್ಲ. ಅದು ನನಗೆ ಬಹಳ ಸಂತೋಷದ ಅಂಶ ಎಂಬುದನ್ನು ಅವರು ಹೇಳಿಕೊಂಡಿದ್ರು. ಈಗ ನಮ್ಮ ಎದುರಿಗಿರುವ ಪ್ರಶ್ನೆ, ಇಷ್ಟೆಲ್ಲ ಇಂಥ ಅಂಶಗಳು ಇರುವಾಗ ಅದರಲ್ಲಿ ಎಕ್ಸ್ಟ್ರೀಮ್ ಆದ ವೈಲೆನ್ಸ್ ಇದೆ, ಮಗುವನ್ನು ವಿಕ್ಟಿಮೈಸ್ ಮಾಡ್ತಾರೆ. ನಾನು ಅದನ್ನು ತಾವು ಕೇಳಿದರೆ ಮತ್ತೆ ಕಾಯ್ದೆಯಲ್ಲಿ ನಿಯಮಾವಳಿಗಳು ಏನೆಲ್ಲ ಇದೆ ಅವರು ಏನನ್ನು ಚರ್ಚೆಯನ್ನು ಮಾಡಬೇಕಾಗಿತ್ತು ಅದನ್ನು ನಾನು ಇಲ್ಲಿ ದಾಖಲೆಗಳನ್ನು ಇಟ್ಟಿದ್ದೇನೆ, ನಾನು ತಮಗೆ ಹೇಳ್ಬೋದು. ಅಂದರೆ ನಾವು ಫಿಲ್ಮ್ ತಂಡ ಅಥವಾ ಡೈರೆಕ್ಟರ್ ಪ್ರೊಡ್ಯೂಸರನ್ನು ಟೀಕೆ ಮಾಡ್ತಾ ಇಲ್ಲ, ಇದನ್ನು ಪರಿಶೀಲನೆ ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಬೇಕಾದಂಥ ಸೆನ್ಸಾರ್ ಮಂಡಳಿ ಈ ಅಂಶಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಒಂದು ಶೋಷಿತ ಸಮುದಾಯವನ್ನು ಅವಹೇಳನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಪಾಣಾರ ಸಂಘದ ಜಿಲ್ಲಾ ಗುರುಕಾರ್ಯರು ಪದ್ಮನಾಭ, ಬಾಕುಡ ಸಮಾಜ ಜಿಲ್ಲಾ ನಾಯಕ ಎನ್ ಪದ್ಮನಾಭ, ದಲಿತ ಸಂಘರ್ಷ ಸಮಿತಿಯ ಸಂಚಾಲಕರು ಯು ಉಮೇಶ್, ಜಿಲ್ಲಾ ಸಂಚಾಲಕರು ಲಕ್ಷ್ಮಣ ಕಾಂಚನ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರು ನಾಗೇಶ್, ಸಾಮಾಜಿಕ ಚಿಂತಕರು ಕಾಂತಪ್ಪ ಆಲಂಗ ಸುದ್ದಿಕೂಟೋಡಿದ್ದೇರು.
ಬಂಟ್ವಾಳ ತಾಲೂಕುದ ರಿಕ್ಷಾ ಡ್ರೈವರ್ ಅಧ್ರಾಮ ಪನ್ಪನಾಯೆ ಕೆರ್ನ ಓಳಂತೂರು ಸುರಿಬೈಲ್ದ 14 ವರ್ಷದ ಜವನೆ ಅಬ್ದುಲ್ ಸಮದ್ನ ಇಲ್ಲಡೆ ರಾಜ್ಯ ವಿಧಾನಸಭೆತ ಎದುರು ಪಕ್ಷದ ಒತ್ತಿಗುರು ಕಾರ್ಯರು ಯುಟಿ ಖಾದರ್ ಭೇಟಿ ಕೊಡ್ದು ಇಲ್ಲದ ಕ್ಲಿಕ್ ಸಮಾಧಾನ ಪಂತಿರು. ರಿಕ್ಷಾ ಡ್ರೈವರ್ ಅದ್ರಾಮಿಕೆರ್ನ ಬೋಳಂತೂರು ಸುರಿಬೈಲ್ದ 14 ವರ್ಷದ ಜವನೆ ಅಬ್ದುಲ್ ಸಮದ್ನ ಇಲ್ಲಡೆ ರಾಜ್ಯ ವಿಧಾನಸಭೆತ ಎದುರು ಪಕ್ಷದ ಒತ್ತುಗುರು ಕಾರ್ಯರು ಯುಟಿ ಖಾದರ್ ಭೇಟಿ ಕೊಡ್ದು ಇಲ್ಲದ ಕ್ಲಿಕ್ ಸಮಾಧಾನ ಪಂಡಿರು. ಸರಿಯಾಯಿನ ತನಿಖೆ ನಡಪಾಯರೆ ಪೊಲೀಸ್ ಇಲಾಖೆಗೆ ತೆರಿಪಾವೆಂದಾರು ಅಬ್ದುಲ್ ಸಮದ್ನ ಇಲ್ಲದ ಕ್ರೆಡ ಪಂಡೇರು. ತಾಲೂಕು ಪಂಚಾಯತ್ ದುಂಬುದ ಒತ್ತು ಗುರ್ಕಾರ್ಯರ ಅಬ್ಬಾಸ್ ಆಲಿ, ಇರ ಗ್ರಾಮ ಪಂಚಾಯತ್ ದುಂಬುದ ಗುರ್ಕಾರ್ಯರ ಅಬ್ದುಲ್ ರಜಾಕ್ ಕುಕ್ಕಾಜೆ, ಗ್ರಾಮ ಪಂಚಾಯತ್ ಸದಸ್ಯರಾಯಿನ ಇಬ್ರಾಹಿಂ ಜಿಎಂ, ಅಬ್ದುಲ್ ರಜಾಕ್ ಚೌಕ, ಅಬ್ದುಲ್ ಹಮೀದ್, ನಾಯಕರು ರಫೀಕ್ ಹಾಜಿ ಕೋಡಿಬೈಲು, ಅಬುಬಕ್ಕರ್ ನೀರಬೈಲು ಈ ಪುರ್ತರು ಒಟ್ಟುಗಿತ್ತೇರು. ಸಮದ್ನು ನವೆಂಬರ್ 1 ರಾತ್ರಿ ಬಂಟ್ವಾಳ ತಾಲೂಕು ಬೋಳಂತೂರು ಕಟ್ಟೆ ಪುಣಿತ ರಿಕ್ಷಾ ಡ್ರೈವರ್ ಅದ್ರಾಮಿ ಇರಪದವು ಏರ್ಲಪವನ್ನ ಗುಡ್ಡೆ ಜಾಗೆಗೆ ಲೆತ್ತೊಂದು ಪೋದು ಪೆಟ್ರೋಲ್ ಮೈತದು ಸೂ ಕುರ್ದು ಕೆರ್ದು ಭಾರಿ ಗುಂಡಿಗೆ ಪುನಃ ದಕ್ಕದಿತ್ತಿ. ಆರೋಪಿ ಅದ್ರಾಮನು ಪೊಲೀಸರು ಪತ್ತದೇರು. ಈ ಕೇಸಡು ಬೇತೆ ಜನತ ಕೈ ಉಂಡಾಂದು ಬೊಕ ಗಾಂಜದ ಬಗೆಟ್ ದೂರು ಕೇಂದು ಬತ್ತು ನಡೆದವರ ಆ ಬಗೆಟ್ ಬೇತೆ ಬೇತೆ ನಮೂನೆಡು ಪೊಲೀಸರು ತನಿಖೆ ಮಲ್ತೊಂದುಲ್ಲೇರು. ಅದು ಬ್ಯಾಂಗ್ಳೂರು ಜಾಗ ಮೈನುಂಡಲ್ಲೇ ಅದು ಎಂಟ್ರೆನ್ಸ್ ಗೇಟ್ ಬೀಳೋಣ ಗಂಡು ಕಡೆಗೆ അവിടെ കുറേ ആയിട്ട് ಮರ್ಡರ್ ಆವಡದ ಮರ್ಡರ್ ಹಾಕ್ರದ ಮರ್ಡರ್ ಹಾಕಿವನು ಇಲ್ಲ ಮರ್ಡರ್ ಆಯದು ಇಲ್ಲ ಇರಾಯ್ ಇದೇ ಫಸ್ಟ್ ಆರ್ದರೆ ಕಬಡ್ಡಿ ನೋಡಿಮೆ ಕೊಂದು ಅವಡ ಮ್ಯಾಚಿಂಗ್ ತಗೊಳ್ಳೋದು ಅಂದು ಫುಲ್ ಎಂಜಾಯ್ ಆಕಿರೋ ಅವನು ಅವತ್ತು ಪೊಲೀಸ್ ಬಂದಪ್ಪ ಅವನು ಇನ್ಫಾರ್ಮೇಶನ್ ಬಂತು ಅವತ್ರಿ ಅವನು ಬಂತು ಪೊಲೀಸ್ ಬಂದರು ಅಲ್ಲಿ ಬಿ ನೋಡಕಂಡ್ಲೆ ಎಸ್ಕೇಪ್ ಆಯ್ತು ಪೊಲೀಸ್ ಅಂದ್ರೆ ಗಾಬು ಸುದ್ದಿಲಿ ಏನೋ ಹೋಯ್ತಿದ್ದ ಬರವುದು ಒಟ್ಟುಗೂ ಗೊಬ್ಬುಗೂ ರಾಜ್ಯ ಬೊಕ್ಕ ಕೇಂದ್ರ ಸರ್ಕಾರ ಬುಡಂದೆ ಸಾಕಾರ ಕೊರೊಂದೊಂಡು ಮೂಲ್ಕಿ ಬೆದ್ರದ ಶಾಸಕರು ಉಮಾನಾಥ ಕೋಟ್ಯನ್ ಪಂತಿರು. ಕಟೀಲ್ ಶಿಕ್ಷಣ ಸಂಸ್ಥೆಲಿನ ವಿದ್ಯಾಸದನಡು 14-17 ವರ್ಷ ಪ್ರಾಯದ ಆಣು ಪುಣ್ಣುಲಿನ ರಾಜ್ಯ ಮಟ್ಟದ ಕರಾಟೆ ಪಂತ ಉದಿಪನಡು ಗುರಿಕಾರ್ಬೆ ವಹಿಸಿದ್ದು ಅರ್ಪಾತೇರಿಯರು. ಶಾಲಾ ಶಿಕ್ಷಣ ಬೊಕ್ಕ ಸಾಕ್ಷರತೆ ಇಲಾಖೆದ ಮೈಸೂರು ವಿಭಾಗ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಿಕ್ಷಣ ಒತ್ತು ನಿರ್ದೇಶಕರನ ಆಫೀಸ್ ಕುಡ್ಲ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿನ ಆಫೀಸ್ ಬೊಕ್ಕ ಕಟೀಲ್ ಶ್ರೀ ದುರ್ಗಾಪರಮೇಶ್ವರಿ ದೇವಳ ಸಮೂಹ ಶಿಕ್ಷಣ ಸಂಸ್ಥೆನ ಒಟ್ಟು ಸೇರಿಗಿಡು ರಾಜ್ಯ ಮಟ್ಟದ 14-17 ವರ್ಷ ಪ್ರಾಯದ ಆಣುಲು ಬೊಕ್ಕ ಪುಣ್ಣುಲಿನ ಕರಾಟೆ ಪಂತ ಕಟೀಲ್ ನಡತಂಡು. ಉದೀಪನ ದುಂಬತ್ತ ರಾಜ್ಯದ ಬೇತೆ ಬೇತೆ ಜಿಲ್ಲೆಲೆಡ್ದು ಬತ್ತಿನ 1450 ಜೋಕ್ಲು ಪರ್ಯಾಯ ಫಲಕದೊಟ್ಟುಗೂ ಕಟೀಲ್ ಪದವಿ ಪೂರ್ವ ಕಾಲೇಜ್ ಹಿಡಿದು ಕಟೀಲ್ ಪದವಿ ಪೂರ್ವ ಕಾಲೇಜ್ ಮುಟ್ಟ ಮೆರವಣಿಗೆ ನಡಪಾಯರು. ಕಟೀಲ್ ಶಿಕ್ಷಣ ಸಂಸ್ಥೆನ ವಿದ್ಯಾಸದನೋಡು ನಡತಿನ ಉದೀಪನ ಕಾರ್ಯಕ್ರಮಟ್ಟು ಶಾಸಕರು ಉಮಾನಾಥ ಕೋಟೆಯನ್ನು ಗುರುಕಾರ್ಮೆ ವಹಿಸಿದಿತ್ತೇರು. ಉಮಾನಾಥ ಕೋಟೆಯನ್ನು ಪಾತಿರ್ದು ಬರವುದು ಒಟ್ಟುಗೂ ಗೊಬ್ಬುಗೂ ರಾಜ್ಯ ಬೊಕ್ಕ ಕೇಂದ್ರ ಸರ್ಕಾರ ಬುಡಂದೆ ಸಾಕಾರ ಕೊರೊಂದುಂಡು ಪ್ರತಿಯೊರಿ ಜೋಕುಲ್ಲ ಬಿರ್ಸಿರಾದು ಕುಯಿರು ಅಕ್ಲಿಗೆ ಉಮೇದು ಕುರುಪುನ ಕೆಲಸ ನಡಪೊಡು ಪಂಡಿರು. ಕ್ರೀಡೆಗೆ ವಿಶೇಷವಾದಂತಹ ಪ್ರೋತ್ಸಾಹವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊಡ್ತಾ ಇವೆ. ಈಗ ತಾನೇ ಅಸರಣ ಹೇಳಿದಾಗ ಇಲ್ಲೆಲ್ಲ ಈ ಕರಾಟೆ ಅಥವಾ ಇನ್ನು ಬೇರೆಗೆಲ್ಲ ಕ್ರೀಡೆಗಳು ಶಾಲೆಯಲ್ಲಿ ಬರ್ತಿರ್ಲಿಲ್ಲ. ಶಾಲೆಯಲ್ಲಿ ಕೇವಲ ಕಬಡ್ಡಿ, ಖೋ ಮತ್ತೇನಾದ್ರೂ ಇದ್ರೆ ಬೇರೆ ಬೇರೆ 2-3 ಥ್ರೋ ಬಾಲ್ ಇಂಥದ್ದೊಂದು 2-3 ಕ್ರೀಡೆಗಳಿತ್ತು. ಆದರೆ ಇವತ್ತು ಹುಟ್ಟಿದಂಥ ಪ್ರತಿಯೊಂದು ಮಗುವಿನಲ್ಲಿ ಒಂದು ಪ್ರತಿಭೆ ಇದೆ. ಆ ಪ್ರತಿಭೆಗೆ ಒಂದು ಅವಕಾಶವನ್ನು ಕೊಡಬೇಕು ಅಂತ ಹೇಳಿಕೊಂಡು ಕಲಿಕೆಯ ಜೊತೆಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂತಹ ಕೆಲಸ ಕಾರ್ಯಗಳನ್ನು ಎರಡೂ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇವೆ. ಕಟೀಲ್ ದೇವಸ್ಥಾನದ ಮುಕ್ತೇಶ್ವರರು ವಾಸುದೇವ ಅಸ್ರಣ್ಣ ಬೊಕ್ಕ ಹರಿ ಅಸ್ರಣ್ಣ ಆಶೀರ್ವಚನ ಕುರಿಯರು. ಅದರ ಮೊದಲು ಶಕ್ತಿ ಯಾಕೆ ಬೇಕಂದ್ರೆ ಪರೇಶಾಂ ಪರಪೀಡನಾಯ, ಪಾಪದವರು ಯಾರಿದ್ದಾರೆ ಶಕ್ತಿ ಇಲ್ಲದವರು ಯಾರು ಹೊಡಿಲಿಕ್ಕೆ ಬೇಕು ಅಂದ್ರೆ. ಇದು ಯಾರಿಗೆ ಬೇಕು ಅಂದರೆ ಕೆಟ್ಟವರಿಗೆ ಹೀಗಬೇಕಂದ್ರೆ, ಒಳ್ಳೆಯವರಿಗೆ ಹಾಗಲ್ಲ. ಒಳ್ಳೆಯವರಿಗೆ ಯಾಕೆ ಬೇಕು ಅಂತ ಕೇಳಿದರೆ ವಿದ್ಯೆ ಎನ್ನುವುದು ಜ್ಞಾನಾಯ, ತಿಳ್ಕೊಳ್ಳಿಕ್ಕಾಗಿ ಬೇಕು. ತಿಳ್ಕೊಂಡು ಏನಾದರೂ ಹೊಸದಾದಂತಹ ಸಂಶೋಧನೆಯನ್ನು ಮಾಡಿ ಈ ದೇಶವನ್ನು ಉದ್ಧರಿಸಲಿಕ್ಕಾಗಿ ಶಿಕ್ಷಣ ಅಥವಾ ವಿದ್ಯೆ ಬೇಕು. ಉದ್ಯಮಿ ಏಳಿಂಜೆ ಕುಂಜಲ್ ಗುತ್ತು ಅನಿಲ್ ಶೆಟ್ಟಿ, ಜಿಲ್ಲಾ ಪಂಚಾಯತ್ ದುಂಬುದ ಒತ್ತು ಗುರ್ಕಾರ್ದಿ ಕಸ್ತೂರಿ ಪಂಜ, ಉದ್ಯಮಿ ಗಿರೀಶ್ ಶೆಟ್ಟಿ ಕಟೀಲ್, ಈಶ್ವರ ಕಟೀಲ್, ಮೋರ್ಗನ್ ವಿಲಿಯಂ, ದಯಾನಂದ ಮಾಡ, ಕಿನ್ನಿಗೋಳಿ ಪಂಚಾಯತ್ ಮುಖ್ಯ ಅಧಿಕಾರಿ ಸಾಯಿಶ್ ಚೌಟ, ಕ್ಷೇತ್ರ ಸಂಪನ್ಮೂಲ ಅಧಿಕಾರಿ ಉಸ್ಮಾನ್, ದೈಹಿಕ ಶಿಕ್ಷಣ ಪರಿವೀಕ್ಷಕರ ಕೆ ಭರತ್, ಉಪನ್ಯಾಸಕರಾಯನ ಕೃಷ್ಣ ಕಾಂಚನ್, ಕುಸುಮಾವತಿ, ಸೋಮಪ್ಪ ಅಲಂಗರ್, ಸರೋಜಿನಿ, ಚಂದ್ರಶೇಖರ ಭಟ್ ಪಾಲ್ದೆತುಂಡಿರು. ಜಿಲ್ಲಾ ದೈಹಿಕ ಶಿಕ್ಷಣ ಅಧೀಕ್ಷಕರು ಭುವನೇಶ್, ಶಾಲಾ ಶಿಕ್ಷಣ ಬೊಕ್ಕ ಸಾಕ್ಷರತಾ ಇಲಾಖೆದ ಒತ್ತು ನಿರ್ದೇಶಕರು ಸುಧಾಕರ ಕೆ, ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಧಾಕರ ಪುಂಜ, ಶಿಕ್ಷಕರು ಸಾಯಿನಾಥ ಶೆಟ್ಟಿ ಒಟ್ಟುಗಿತ್ತೇರು.
ತಮಿಳ್ ಸಿನಿಮಾದ ವಿಶಾಲ್ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಬತ್ತದು ಶ್ರೀ ಮಂಜುನಾಥ ಸ್ವಾಮಿನ ಎಂಬುನಟ್ಟೊಂಡೆರು ಕೆಲವು ದಿನದ ತುಂಬು ಕಾಶಿ ವಿಶ್ವನಾಥ ಕ್ಷೇತ್ರಕ್ಕೂ ಭೇಟಿ ಕೊಡ್ತಿತ್ತಿರು. ತಮಿಳು ಸಿನಿಮಾದ ವಿಶಾಲ್ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಬತ್ತದು ಶ್ರೀ ಮಂಜುನಾಥ ಸ್ವಾಮಿನ ಇಂಬುನಟ್ಟೊಂಡೇರು ಅರನ ದೋಸ್ತಿಲು ಒಟ್ಟುಗಿತ್ತೇರು. ವಿಶಾಲ್ ಬತ್ತನ ತೆರೆದು ಅಭಿಮಾನಿಲು ಒಟ್ಟುಗೂ ಫೋಟೋ ದೆಪ್ಪವನ ಖುಷಿಟಿತ್ತೇರು. ಇತ್ತೆ ವಿಶಾಲ್ ಲಾಠಿ ತುಪ್ಪರಿವಾಲನ್ ಮಾರ್ಕ್ ಆಂಟೋನಿ ಬೊಕ ವಿಶಾಲ್ ಪಂಪ್ನ ಸಿನಿಮಾಲಿನ ಒತ್ತರಡು ಇತ್ತದು ಪುರ್ಸೊತ್ತು ಮಲ್ತೊಂದು ಧರ್ಮಸ್ಥಳ ಕ್ಷೇತ್ರಗೂ ಬೈದೇರು. ಕೆಲವು ದಿನದ ತುಂಬು ಕಾಶಿಗೆ ಪೋದು ಗಂಗಾ ಸುದೆಟ್ಟು ಮೀದು ಕಾಶಿ ವಿಶ್ವನಾಥ ದೇವರನ ಇಂಬುನಟ್ಟೊಂದಿರು. ಕಾಶಿದ ಪೊರ್ಲು ಬೊಕ ಸುದ್ದಾಚಾರ ಕಾತೊನ್ನಿಕ್ ಪ್ರಧಾನಿ ಮೋದಿಯರಿಗೆ ಟ್ವೀಟ್ ಮಲ್ತದು ಸೊಲ್ಮೆ ತೆರಿಪಾದಿತ್ತಿರು. ನಿಮ್ಮ ಬೆಲೆ ಬಾಳುವ ವಸ್ತುಗಳು ಹಣ, ಒಡವೆ, ಪರ್ಸ್, ವ್ಯಾನಿಟಿ ಬ್ಯಾಗ್, ಚಿನ್ನದ ಸರ ಇನ್ನಿತರ ಬೆಲೆ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಎಲ್ಲಿ ಬೊಕ್ಕ ಮಲ್ಲ ಶಾಲೆಲಿನ ಆಣುಲು ಬೊಕ್ಕ ಪೊಣ್ಣುಲಿನ ಅಥ್ಲೆಟಿಕ್ಸ್ ಗುಬ್ಬುದ ಕೂಟ 2022-23 ನವೆಂಬರ್ 15-14 ಕುಡ್ಲದ ಮಂಗಳ ಕ್ರೀಡಾಂಗಣಡು ನಡೆಪೆರೆ ಉಂಡೊಂದು ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಕೇರನ ಸಂಘದ ಗುರಿಕಾರ್ತಿ ಲಿಲ್ಲಿಪಾಯ್ ಸುದ್ದಿಕೋಟುಡು ತೆರಿಪಾದಿರು. ದಕ್ಷಿಣ ಕನ್ನಡ ಜಿಲ್ಲಾ ದೈಹಿಕ ಶಿಕ್ಷಣ ಶಿಕ್ಷಕೇರ್ನ ಸಂಘದ ಗುರ್ಕಾರ್ದಿ ಲಿಲ್ಲಿ ಪಾಯಸ್ ಶನಿವಾರ ಕುಳ್ಳಡು ಸುದ್ದಿಕೂಟುಡು ಪಾತೆರ್ದು ದಕ್ಷಿಣ ಕನ್ನಡ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಬೊಕ್ಕ ಸಾಕ್ಷರತಾ ಇಲಾಖೆ ಸೇರಿನಂಚ ಬೇತೆ ಬೇತೆ ಸಂಘ ಸಂಸ್ಥೆನ ಜತೆ ಸೇರಿಯಡು ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಎಲ್ಯ ಬೊಕ್ಕ ಮಲ್ಲ ಶಾಲೆಲಿನ ಆಣುಲು ಬೊಕ್ಕ ಪೊಣ್ಣುಲಿನ ಅಥ್ಲೆಟಿಕ್ಸ್ ಗೊಬ್ಬುದ ಕೂಟ 2022-23 ನವೆಂಬರ್ 15-14 ಕುಡ್ಲದ ಮಂಗಳ ಕ್ರೀಡಾಂಗಣೋಡು ನಡಪೆರೆ ಉಂಡು ಪಂಡಿರು. ನವೆಂಬರ್ 15 ಕಾಂಡೆ ಒರಂಬರಿಕ್ ಮಂತ್ರಿ ಸುನಿಲ್ ಕುಮಾರ್ ಗೊಬ್ಬುದ ಕೂಟ ಉದಿಪನ ಮಲ್ಪುವಿರು. ಮಂತ್ರಿ ಎಸ್ ಅಂಗಾರ ಬೊಕ್ಕ ಮಂತ್ರಿ ಕೋಟ ಶ್ರೀನಿವಾಸ ಪೂಜಾರಿ ಬಾವುಟ ಏರಾವಿರು. ಶಾಸಕರು ವೇದವ್ಯಾಸ್ ಕಾಮತ್ ಗುರ್ಕಾರ್ಮೆ ವಹಿಸುವಿರು. ಮೇಯರ್ ಜಯಾನಂದ ಅಂಚನ್ ಕ್ರೀಡಾ ಜ್ಯೋತಿ ಬೊಳ್ಪು ಪೊತ್ತಾವಿರು. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಪಾಲ್ದೆ ತೊನ್ವಿருந்து ಲಿಲ್ಲಿ ಪಾಯಸ್ ಪಂಡಿರು. ಈ ದುಂಬೆ ಗೊಬ್ಬುದ ಕೂಟದ ಸಭೆ ನಡಪಾದು ಇಡೀ ಅಟ್ಟಣೆ ಮಲ್ತದು ಸಜ್ಜಾತಂಡು. ಜಿಲ್ಲೆದ 7 ತಾಲೂಕುಡ್ದು 1200 ಜೋಕುಲು ಪಾಲ್ದೆ ತೊನ್ವಿರು. 2 ದಿನಟು ಕೂಟೋಡು ಪಾಲ್ದೆ ತೊನ್ನ 2000 ಜೋಕುಲು 300 ತೀರ್ಪುಗಾರರು 100 ಸ್ವಯಂ ಸೇವಕರು ಗೊಬ್ಬುದ ಕೂಟೋಡು ಪಾಲ್ದೆ ತೊನ್ವಿருந்து ಲಿಲ್ಲಿ ಪಾಯಸ್ ತೆರಿಪಾಯರು. ನಮ್ಮ ಸರ್ಕಾರಿ ಪ್ರೌಢಶಾಲೆ ಅತ್ತಾವರ ಶಾಲೆಯು ಕ್ರೀಡಾಕೂಟದ ನೇತೃತ್ವವನ್ನು ವಹಿಸಿಕೊಂಡಿದ್ದು ಈ ಸಂಬಂಧ ಮಾನ್ಯ ಶಾಸಕರು ವೇದವಾಸ್ ಕಾಮತ್ ಇವರ ಸಂಪೂರ್ಣ ಸಹಕಾರದೊಂದಿಗೆ ಇಲಾಖಾ ಸಹಕಾರದೊಂದಿಗೆ ನಗರದ ವಿವಿಧ ಸಂಘ ಸಂಸ್ಥೆಗಳ ಸಹಕಾರ ವಿವಿಧ ಉದ್ಯಮಿಗಳ ಸಹಕಾರದೊಂದಿಗೆ ದಿನಾಂಕ 15 ಮತ್ತು ಇದೇ ತಿಂಗಳು ದಿನಾಂಕ 15 ಮತ್ತು 16ರಂದು ದಿನಾಂಕವನ್ನು ನಿಗದಿಗೊಳಿಸಿದ್ದು ಈ ಸಂಬಂಧ ದಿನಾಂಕ 15-11-2022 ಬೆಳಗ್ಗೆ 9:30ಕ್ಕೆ ನಗರದ ಲೇಡಿ ಹಿಲ್ ವೃತ್ತದ ಹತ್ತಿರ ಇರುವ ಪೂರ್ವ ಶಾಲೆಯಿಂದ ಮಂಗಳ ಕ್ರೀಡಾಂಗಣದವರೆಗೆ ಮಾನ್ಯ ಶಾಸಕರು ವೇದವಾಸ್ ಕಾಮತ್ ಇವರ ಅಧ್ಯಕ್ಷತೆಯಲ್ಲಿ ಮೆರವಣಿಗೆಯೊಂದಿಗೆ ಜಿಲ್ಲಾ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಅಥ್ಲೆಟಿಕ್ಸ್ ಕ್ರೀಡಾಕೂಟವನ್ನು ಮಕ್ಕಳ ಒಂದು ಕ್ರೀಡಾ ಹಬ್ಬವಾಗಿ ಆಚರಿಸಲು ನಮ್ಮ ಶಾಲೆಯು ಎಲ್ಲಾ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ನವೆಂಬರ್ 14 ಜೋಕ್ಲಿನ ದಿನಾಚರಣೆ ದಾನಿ ಕುಡ್ಲದ ಶಾರದಾ ವಿದ್ಯಾಲಯಡು ಹಬ್ಬಗಳ ಸಂಭ್ರಮ ಇಸೇಸ ಕಾರ್ಯಕ್ರಮ ನಡಪರೆ ಇತ್ತದು ಆ ಲೆಕ್ಕೋಡು ಶನಿವಾರ ಕೊಡಿಯಲ್ ಬೈಲ್ದ ಸಂಸ್ಥೆ ಇಸೇಸ ಗೂಡು ದೀಪಲಿನ ತಯಾರ ಮಲ್ಪನ ಕಾರ್ಯಕ್ರಮ ನಡೆತದೆ. ಕುಡ್ಲ ಕೊಡಿಯಲ್ ಬೈಲ್ದ ಶಾರದಾ ವಿದ್ಯಾಲಯಡು ವಿಶೇಷ ಗೂಡು ದೀಪೊಲೆಯನ್ನು ತಯಾರು ಮಲ್ಪನ ಕಾರ್ಯಕ್ರಮ ಶನಿವಾರ நடத்தண்டு. ನವೆಂಬರ್ 14 ಹಬ್ಬಗಳ ಸಂಗಮ ವಿಶೇಷ ಕಾರ್ಯಕ್ರಮ ನಡಪೆರೆಯುತ್ತದೆ. ಜೋಕ್ಲಿನ ದಿನಾಚರಣೆ ಅಖಂಡ ಭಾರತ ಸಂಕಲ್ಪ ಪೂಜೆ ದೀಪಾವಳಿ ಸಂಭ್ರಮ ಇಂಚ ಮಾತಾ ಕಾರ್ಯಕ್ರಮಗಳನ್ನು ಒಟ್ಟಿಗೆ ಪ್ರದರ್ಶನ ಮಲ್ಪನೆಡ್ದವರ ಗೂಡು ದೀಪ ತಯಾರು ಮಲ್ಪನ ದುಂಬತ್ತ ಅಟ್ಟಣೆ ಮಲ್ತದಿತ್ತೇರು. ಜೋಕ್ಲಿಗೆ ಸನಾತನ ಸಂಸ್ಕೃತಿದ ಪೊಲಬ್ ಮಲ್ಪನ ದಿಟ್ಟಿಡು ಜೋಕ್ಲೆಡ್ದೆ ಗೂಡು ದೀಪ ತಯಾರು ಮಲ್ಪೆರಗಾದು ಈ ಕಾರ್ಯಕ್ರಮ ದೀದಿತ್ತೇರು. 500 ಜೋಕುಲು ಗೂಡು ದೀಪ ತಯಾರು ಮಲ್ತೀರು. ಮಾತಾ ತಯಾರಿ ಜೋಕ್ಲಿನವೇ ಆದಿತ್ತದು. ಆಜೆಡ್ದು 10ನೇ ಕ್ಲಾಸ್ ಜೋಕ್ಲು ಈ ಗೂಡು ದೀಪ ತಯಾರಡು ಪಾಲ್ದೆ ತೊಂದೇರು. ಎಡ್ಡೆ ರೀತಿಡು ತಯಾರು ಮಲ್ತಿನ ಗೂಡು ದೀಪಗೂ ಪಾರಿತೋಷಕ ಕೊರ್ಪುಣೊಂದು ಶಾರದಾ ವಿದ್ಯಾಲಯದ ಸಂಚಾಲಕರು MB ಪುರಾಣಿಕ್ ಪಂಡಿರು. ತರಾವರಿ ನಮೂನೆದ ಬಣ್ಣ ಬಣ್ಣದ ಗೂಡು ದೀಪೊಲೆನು ಜೋಕ್ಲು ತಯಾರು ಮಲ್ತದಿತ್ತದು. ಜೋಕ್ಲಿನ ಉಮೇದ್ಗೂ ಕಲಾ ಚಾತುರ್ಪಗೂ ಒಂದು ಸಾಕ್ಷಿಯಾದಿತ್ತ.
ಮಕ್ಕಳ ದಿನಾಚರಣೆ ಮತ್ತು ಇನ್ನು ದೀಪಾವಳಿ, ಗೋಪೂಜೆ, ಅಖಂಡ ಭಾರತ ಸಂಕಲ್ಪ ಇದೆಲ್ಲವನ್ನೂ ಸೇರಿಸಿ ಈ ದೀಪಾವಳಿಯ ಶುಭ ಅವಸರದಲ್ಲಿ ಅನಾದಿಯಿಂದಲೂ ಕೂಡ ಮನೆಗಳಲ್ಲಿ ಗೂಡು ದೀಪವನ್ನು ತಯಾರು ಮಾಡಿ ಮನೆಯ ಮುಂದೆ ಅಂಗಳದಲ್ಲಿ ಈ ಗೂಡು ದೀಪವನ್ನು ಇಡುವಂತಹದ್ದು, ಕಟ್ಟುವಂತಹದ್ದು ನಮ್ಮ ಹಿಂದಿನ ಸಂಪ್ರದಾಯ. ಇವತ್ತಿನ ಮಕ್ಕಳಿಗೆ ಸಾಮಾನ್ಯವಾಗಿ ಅಂಗಡಿಗೆ ಹೋಗಿ ಮೇಡ್ ಇನ್ ಚೈನಾ ಯಾವುದೋ ಒಂದು ಕಂಪನಿಯಿಂದ ತಯಾರು ಮಾಡುವಂಥ ಗೂಡು ದೀಪವನ್ನು ತಂದು ಮನೆಯ ಮುಂದೆ ಕಟ್ಟುವಂಥದ್ದು ಸಾಮಾನ್ಯ ವಾಡಿಕೆಯಾಗಿ ಬಿಟ್ಟಿದೆ. ನಮ್ಮ ಮಕ್ಕಳೇ ಸುಮಾರು 500ಕ್ಕಿಂತಲೂ ಹೆಚ್ಚಿನ ತಂಡಗಳು ಇವತ್ತು ಗೂಡು ದೀಪದ ತಯಾರಿಕೆಯಲ್ಲಿ ಸಂಪೂರ್ಣ ತೊಡಗಿಸಿಕೊಂಡಿದ್ದಾರೆ. ಈ ಸಂಸ್ಕೃತಿ, ಈ ಸಂಸ್ಕಾರ ಮಕ್ಕಳಲ್ಲಿ ಪ್ರವರ್ಧಮಾನವಾಗಿ ಬೆಳಿಬೇಕು. ಅದಕ್ಕೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಳ್ಳೆಯ ಒಂದು ಅವಕಾಶವನ್ನು ನಾವು ಮಾಡಿಕೊಟ್ಟಿದ್ದೇವೆ. ಅತ್ಯಂತ ಶ್ರದ್ಧೆಯಿಂದ, ಉತ್ಸಾಹದಿಂದ ಮಕ್ಕಳು, ನಮ್ಮ ಮುದ್ದು ಮಕ್ಕಳು ಗೂಡು ದೀಪದ ತಯಾರಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಉಬಾರ್ 34 ನೆಕ್ಕಿಲಾಡಿಡೊಪ್ಪುನ ಶ್ರೀ ಗುರು ರಾಘವೇಂದ್ರ ಮಠ ಪಿರಕಟ್ಟುನ ಕಾರ್ಯಬರಟ್ಟು ನಡತೊಂದಿತ್ತದು. 2.4 ಕೋಟಿ ರೂಪಾಯಿ ಖರ್ಚಿಡು ಸಜ್ಜಿದ ಸಭಾಂಗಣ ಸೇರ್ತು ಲೋಕಾರ್ಪಣೆ ಆಯರೆ ಉಂಡೊಂದು ಆಡಳಿತ ಮಂಡಳಿ ಗುರಿಕಾರ್ಯರು ಕೆ ಉದಯಕುಮಾರ್ ಸುದ್ದಿಕೂಟಡು ತಿಳಿಪಾದಿರು. ಉಬಾರ್ದ 34 ನೆಕ್ಕಿಲಾಡಿಡುಪ್ಪುನ ಶ್ರೀ ಗುರು ರಾಘವೇಂದ್ರ ಮಠದ ಆಡಳಿತ ಮಂಡಳಿ ಗುರುಕಾರ್ಯರು ಕೆ ಉದಯಕುಮಾರ್ ಸುದ್ದಿಕೂಟಡು ಪಾತಿರ್ದು. ಉಬಾರ್ 34 ನೆಕ್ಕಿಲಾಡಿಡುಪ್ಪುನ ಶ್ರೀ ಗುರು ರಾಘವೇಂದ್ರ ಮಠ ಪಿರಕಟ್ಟುನ ಕಾರ್ಯ ಬರೊಟ್ಟು നടത്തുന്നിത്തത് 2.4 ಕೋಟಿ ರೂಪಾಯಿ ಖರ್ಚಿಡು ಸಜ್ಜಿದ ಸಭಾಂಗಣ ಸೇರ್ದು ಲೋಕಾರ್ಪಣೆ ಆಯರ ಉಂಡು ಪಂಡಿರು. ರಾಷ್ಟ್ರೀಯ ರಾಜಮಾರ್ಗ 75 ಬರಿಟ್ ನೆಕ್ಕಿಲಾಡಿದ ಮುಖ್ಯ ಜಾಗಿಡು ಶ್ರೀ ಗುರುರಾಯರ್ನ ಮಠ ಪಿರಕಟ್ಟೊಂದುಂಡು. 2004 ಗುರುರಾಯರ್ನ ಮಠ ತಾಪನೆ ಮಂತದಿತ್ತು ಅರ್ಪಂಡಿರು. ಭಜನಾ ಮಂದಿರದ ಕಟ್ಟೊಣನೆ ಬದಲ್ತದು. ಮಠ ಕಟ್ಟನ ಕಾರಣ ವರ್ಷ ಮಗ್ರೊಂದು ಬಣ್ಣಗ ಕಟ್ಟೋಣ ಬೂರಿಯರಾದಿತ್ತಂಡು. ಅಂಚಾದು ಪರ ಕಟ್ಟೋಣ ಮಗ್ತದು ಪೊಸ ಶಿಲೆಕಲ್ಲದ ಬೃಂದಾವನ ಸ್ವರೂಪದ ಗುಂಡದ ಮಠ ಕಟ್ಟೊಂದುಂಡು. ಮಠ ಮೇಲ್ಮಾಳಿಗೆಡಿತ್ತಂಡಲ ಆಯ್ತ ಗುಂಡ ಭೂಮಿಡ್ದೆ ಮಿತ್ತಿಲಕ್ಕದ ಬತ್ತನ ಶಿಲೆಕಲ್ಲದ ಪೀಠೊಡು ಕಟ್ಟೊಂದುಂಡು. ಸಮುದಾಯ ಭವನ ಸಭಾಂಗಣ ಕಟ್ಟಿರೈತದು. ಇತ್ತದ 4 ಸಾಲ ರಾಜಮಾರ್ಗ ಆದ ಅಗೆಲ ಆವಂದುಪ್ಪುನ ರಾಷ್ಟ್ರೀಯ ರಾಜಮಾರ್ಗದ ಕೆಲಸ ಮುಗಿನ ಬೆರಿಕೆ ಶ್ರೀ ಗುರುರಾಯರ್ನ ಪಿರಕಟ್ಟನ ಮಠ ಲೋಕಾರ್ಪಣೆ ಆಪನ ಉದ್ದೇಶ ದೀವೊಂದುಂಡು ಉದಯಕುಮಾರ್ ತೆರಿಪಾಯರು. ಜೀರ್ಣೋದ್ಧಾರ ಸಮಿತಿ ಗುರುಕಾರ್ಯರು ಹರೀಶ್ ಉಪಾಧ್ಯಾಯ, ಕಾರ್ಯಾಂತಿರು ಗೋಪಾಲ ಹೆಗ್ಡೆ, ಧನ್ಯಕುಮಾರ್ ರೈ ಸುದ್ದಿಕೂಟುಡಿತ್ತೇರು. ಗುಣಮಟ್ಟ ಭರವಸೆ ಪರಿಸರಗೂ ಹೊಂದಿನ ISO ಮಾನ್ಯತೆ 9001 ಬೊಕ್ಕ 14001 ಹೊಂದುದುಪ್ಪುನ ನವಮಂಗಳೂರು ಬಂದರು ಪ್ರಾಧಿಕಾರ ಇತ ಔದ್ಯೋಗಿಕ ಆರೋಗ್ಯ ಸುರಕ್ಷತೆ ತೂವನ್ನೆಕ್ 2018 ISO 45001 ಎತ್ತ ಪ್ರಮಾಣದೋಲೆ ಪಡೆತದೆ. ಗುಣಮಟ್ಟ ಭರವಸೆ ಪರಿಸರಗೂ ಹೊಂದಿನ ISO ಮಾನ್ಯತೆ 9001 ಬೊಕ್ಕ 14001 ಹೊಂದುದುಪ್ಪುನ ನವಮಂಗಳೂರು ಬಂದರು ಪ್ರಾಧಿಕಾರ ಇತ್ತೆ ಔದ್ಯೋಗಿಕ ಆರೋಗ್ಯ ಸುರಕ್ಷತೆ ತೂವನ್ನೆಕ್ 2018 ISO 45001 ಪ್ರಮಾಣದೋಲೆ ಪಡೆತಂಡು. ಸೌರಶಕ್ತಿ ಗಳಸದ ಆಡಳಿತದ ಕಾರ್ಯ ಮಲ್ತೊಂದುಪ್ಪುನ ಕೇಂದ್ರ ಸರ್ಕಾರದ ಒಂಜಿ ಬಂದರ್ ಆದುಪ್ಪುನ ನವಮಂಗಳೂರು ಬಂದರ್ ಪ್ರಾಧಿಕಾರ 7 ವರ್ಷ ಗ್ರೀನ್ ಟೆಕ್ ಪ್ರಶಸ್ತಿ ಪಡೆಯೊಂದುಂಡು. ಡಿಜಿಟಲೀಕರಣ ಬೊಕ್ಕ ಆಟೋಮೇಷನ್ ಕ್ಷೇತ್ರೊಡೆಡು ದುಂಬುಪ್ಪುನ ಬಂದರ್ ಪ್ರಾಧಿಕಾರ ದೇಶದ ಮುಖ್ಯ ಪದ್ರಾಡ ಬಂದರ್ಲೆಡು ಒಂಜಾದುಂಡು. ಮಾರ್ಗ ರೈಲು ಸಂಪರ್ಕದ ಪಾಕ ಸಮಸ್ಯೆನ ನಡುಟ್ಲ ಪ್ರಾಧಿಕಾರ 2022-23 ಸಾಲ್ಡ್ 40 ಮಿಲಿಯನ್ ಮೆಟ್ರಿಕ್ ಟನ್ ಸರಕು ವ್ಯವಹಾರದ ಉದ್ದೇಶ ಹೊಂದುದುಂಡು. ಸಂಸ್ಥೆದ ಕಾರ್ಯ ತೂವೊನ್ನ ಖರ್ಚಿ ಬೊಕ್ಕ ಲಾಭಾಂಶ ಖಾಸಗಿಯಾದ ತೂವೊಂದುಪ್ಪುನ ಬಂದರ್ಲೆಗ್ ತೂಕುದು ತೂಂಡ ಭಾರಿ ಎಡ್ಡೆ ಉಂಡು. ಇತ್ತೆ ತಿಕ್ಕನ ಪ್ರಮಾಣದೋಲೆ ಪ್ರಾಧಿಕಾರಗೂ ಬೊಕ್ಕೊಂಜಿ ಕೀರ್ತಿಂದು ನವಮಂಗಳೂರು ಬಂದರ್ ಪ್ರಾಧಿಕಾರ ತಿರಿಪಾದಂಡು. ಕುಡ್ಲ ವಿಶ್ವವಿದ್ಯಾನಿಲಯ ರಾಣಿ ಅಬ್ಬಕ್ಕ ಅಧ್ಯಯನ ಪೀಠದ ನಿಲೆಟ್ಟು ಲಯನ್ಸ್ ಇಂಟರ್ನ್ಯಾಷನಲ್ ಲಿಯೋ ಜಿಲ್ಲೆ 317D ಜೊತೆ ಸೇರಿಕೆಡು 5 ಕಡೆ 10 ಗಂಟೆಗೆ ನಿನಾದ ರಂಗಮಂದಿರ ನಂದಿನಿ ಸುದೆಬರಿ ರಾಮಪ್ಪ ಪೂಜಾರಿ ಕಟ್ಟೆಪುಣಿ ಪಾವಂಜಡಿ ಇತಿಹಾಸ ಪುಟೋಕ್ಲಿಡು ರಾಣಿ ಅಬ್ಬಕ್ಕ 5ನೇ ಸರಣಿ ಉಪನ್ಯಾಸ ಕಾರ್ಯಕ್ರಮ ತಿಯೊಂದಿರು. ಎಂದಿಟ್ಟು ಲಿಯೋ ಪ್ರತಿಭೆಲಿಗೂ ಪಾರ್ದನದುಲಾಯಿದ ರಹಸ್ಯ ಕಲಿಕಾ ಕಾರ್ಯಾಗಾರ ನಡಪೆರೆ ಉಂಡು ಪ್ರಕಟಣೆ ತೆರಿಪಾದಿರು. ಇಡಗೆ ಇನ್ನಿತ ತುಳು ಸುದ್ದಿಲ ಮುಗಿನ ನನ್ನ ಲಾತ ಸುದ್ದಿಗಾದ ತೂ ಒಂದು ಪ್ಲೇ ನಮ್ಮ ಕೂಡ 24/7.